ನಾವು ಹುಟ್ಟಿದ್ರೆ ಮತ್ತೆ ಹೋಗ್ಬೇಕು. ಆಯ್ತು. ಕೆಲಸ ಏನು? ಮಕ್ಕಳನ್ನು ಕೊಲ್ಲುವುದು. ನಿಮ್ಮ ಮಗುವಲ್ಲಿ ತಂದಿ ಅದು ಮೊಲೆ ಹಾಲು ಇಲ್ಲದೆ ಸೊರಗಿ ಸಾಯುವುದಕ್ಕಾಗಿದೆ. ಇಲ್ಲಿಗಡೆ ಸ್ವಲ್ಪ ಹಾಲು ಕೊಟ್ಟಿಲ್ಲ. ಇದರ ಅವಸ್ಥೆ ಬಿಳಿ 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 ಬಿಳಿಯಿತು. ಹಾಲು ಕುಡಿಯಬೇಕಲ್ಲ. ಹೊಡೆಯಲೇ ಬೆಲೆ ಬೆಲೆ ಮಗು ಹೊಡಿ ಕೊಡೋದಿಲ್ಲ. ಎಳದ ಕೊಡು. ಹಾಲು ಕುಡಿಯುವುದು ಬಿಡಿ, ನನ್ನ ದೇಹದ ವಾಸನೆ ಕೇಳಿ ಸತ್ತೋದು. ಕೊಡಿ ಕೊಡಿ ಕೊಡಿ. ಯಾರು ಕೊಡುವುದಿಲ್ಲ. ನನ್ನನ್ನು ಕಂಡ ಕೂಡಲೇ ಓಡಿ ಹೋಗ್ತಾ ಇದ್ದಾರೆ. ಹಾಗಾದ್ರೆ ಹುಡುಕುವುದು ಎಲ್ಲಿ? ಏನು ಮಾಡೋಣ ಅಂತ ಆಲೋಚಿಸಿದ್ದೇನೆ. ನಗರವನ್ನು ಬಿಟ್ಟೆ. ಕೇಳಿ ಕೇಳಿ ಗಲ್ಲಿ ಗಲ್ಲಿ ತಿರುಗಾಡಿದೆ. ಮಕ್ಕಳಿರುವಲ್ಲಿಗೆ ಹೋಗಿ ಅವರಿಗೆ ನನ್ನ ಹಾಲನ್ನು ಕೊಟ್ಟೆ. ಒಂದೇ ಮಕ್ಕಳು ಅಳುವ ಸತ್ಯೇ ಕೇಳುವುದಿಲ್ಲ. ಇಲ್ಲಿ ಯಾರೂ ಇಲ್ಲ. ಹಾಗಾದ್ರೆ ಮಕ್ಕಳು ದೂರದಲ್ಲೂ ನಗರ ಕಾಣಿಸ್ತಾ ಯಾವುದದು ಬೆಳಕು ನನ್ನ ಕಣ್ಣಿಗೆ ಬೀಳ್ತದೆ. ಓಹೋ, ನಂದಗೋಪುರ. ನಂದಗೋಪುರ ಅದು ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಮಕ್ಕಳಿರ್ಬಹುದು. ಅವರನ್ನೆಲ್ಲ ಹಿಡಿದು ನನ್ನ ಮೊಲೆ ಹಾಲು ಕೊಟ್ಟು ಕೊಲ್ಲುವುದಕ್ಕಾಗಿ ಹೌದು, ಎಚ್ಚರಿಸಿದ್ದು ಒಳ್ಳೆಯದಾಗಿ. ಇಲ್ಲಿಯೇ ನನ್ನನ್ನು ಕಂಡು ಓಡಿ ಹೋಗ್ತಾರೆ. ಇಲ್ಲಿ ನನ್ನವರೇ ಅವರೇ ಓಡಿ ಹೋಗ್ತಾರೆ. ಇನ್ನು ಅಲ್ಲಿ ಹೋದ್ರೆ ಹೇಗೋ ಆಗ್ಲಿಕ್ಕಿಲ್ಲ. ಇದು ಆಗ್ಲಿಕ್ಕಿಲ್ಲ. ಇದು ವೇಷ. ಈ ರೂಪದಿಂದ ಹೋದ್ರೆ ಏನು ಕಾರ್ಯ ಸಾಧನೆ ಆಗುವುದಿಲ್ಲ. ನಮ್ಮ ಕೆಲಸ ಆಗಬೇಕು, ಬೇರೆ ರೂಪ ಆಗಬೇಕು. ಹೇಗೆ ಅದೇ ಆಲೋಚಿಸಿದೆ. ಆಕರ್ಷಿಸುವಂತಹ ನನ್ನ ದೇಹ ಪ್ರಕೃತಿ ಬೇಕು. ಯಾರೇ ಆಗಲಿ, ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ ಪುರುಷರೇ ಆಕರ್ಷಿಸುವಂತಹ ರೂಪ ನನ್ನದಾಗಬೇಕು. ಆ ಮೂಲಕವಾಗಿ ನನ್ನ ಕಾರ್ಯ ಸಾಧನೆಯನ್ನು ಮಾಡಬೇಕು. ಅದಕ್ಕಾಗಿ ಆಲೋಚಿಸದೆ ಈಗಲೇ ಮಾಡಬೇಕಿದ್ದ
ನಾವಿನ್ನಷ್ಟು ಮುಂದುವರಿಯಲಿಲ್ವಲ್ಲ. ನಾನು ಅದಕ್ಕೆ ಸರಿಯಾದ ಕುಪ್ಪಸವನ್ನು ಕಟ್ಟಿಕೊಂಡಿದ್ದೇನೆ. ಸ್ವಲ್ಪ ಕುಪ್ಪಸನ್ನು ಹೊಂದಿಸಿಕೊಂಡರು. ಯಾಕೆ ಅಂತ ಹೇಳಿದ್ರೆ ನನ್ನ ದೇಹದ ಆಕಾರಕ್ಕೆ ಅಂತ ಕುಪ್ಪಸ ಸಿಗಲಿಲ್ಲ, ಮಾಡಿಕೊಡುವವರು ಯಾರಿದ್ದಾರೆ, ನಾನೇ ಹೊಂದಿಸಿಕೊಂಡೆ. ನಾಮ ಹೇಗುಂಟು? ಒಳ್ಳೆ ನಾಮ, ದಿವ್ಯವಾದ ಕಸ್ತೂರಿ ತಿಲಕ. ಈ ನಾಮವನ್ನ ಹಾಕಿಕೊಂಡು ನಾನು ಇಲ್ಲಿಗೆ ತನಕ ಬಂದೆ. ಇಷ್ಟು ಚಂದ ಮಾಡಿದನೇನಾದರೂ ಮಕ್ಕಳ ನನ್ನ ಸಮೀಪ ಬರಬಹುದು ಎನ್ನುವಂತ ನನ್ನ ಭಾವನೆಯಾಗಿತ್ತು. ಮಕ್ಕಳನ್ನ ನೋಡ್ಬೇಕಲ್ಲ, ಆದ್ರೆ ಹತ್ತಿರದವರಲ್ಲ, ದೂರದಲ್ಲಿರುವವರೇ ನನ್ನ ನೋಡಿರಲಾಗುವುದು.
ನೋಡಿ ನೋಡಿ ನಾನು ಬಂದ ಹೊತ್ತಿನಿಂದ ನೋಡ್ತಾ ಇದ್ದೇನೆ. ಆ ಹುಡುಗರಿಗೆ ಇನ್ನು ಮೀಸೆ ಇಲ್ಲ, ಆದ್ರೂ ನನ್ನನ್ನೇ ಸೆರೆ ಹಿಡಿಯುತ್ತಿದ್ದಾರೆ. ಬಹುಶಃ ಅದನ್ನು ನೋಡಿ ಮತ್ತೆ ಮೆಲುಕು ಹಾಕುವುದು ನೀವು ನೋಡಿ ಸಂಗ್ರಹಿಸುವುದು. ಈ ಯುವಕರಿಗೆಲ್ಲ ಮೀಸೆ ಬಂದವರೆಲ್ಲ ಮೀಸೆ ಮೇಲೆ ಕೈ ಹಾಕ್ತಾ ಇದ್ದಾರೆ, ಮೀಸೆ ಇಲ್ಲದಿದ್ದವರೆಲ್ಲ ಬರಲಿಲ್ವಲ್ಲ ಅಂತ ಚಿಂತಿಸ್ತಾ ಇದ್ದಾರೆ. ಹೆಂಡತಿಯನ್ನು ಕರ್ಕೊಂಡು ಬಂದವರಿಗೆಲ್ಲ ಸಂಕಟ ಆಗಿದೆ, ಯಾಕಪ್ಪ ಇವಳನ್ನು ಇವತ್ತು ಕರ್ಕೊಂಡು ಬಂದೆ ನಗಡೋದು ನೋಡಿ. ಮತ್ತೆ ಸತ್ಯ ಹೇಳಿದಾಗ ಗಂಡಸರಿಗೆ ಬೇಗ ನಗು ಬರ್ತದೆ ಸ್ವಾಮಿ, ಅವರನ್ನು ಬೇಗ ಒಪ್ಪಿಕೊಳ್ತಾರೆ. ಅದೊಂದೇ ಅವರ ದೌರ್ಬಲ್ಯ. ಸತ್ಯವನ್ನು ಬೇಗ ಒಪ್ಪಿಕೊಳ್ಳುವಂತ ಗುಣ ಇರುವುದು ಯಾರಿಗೆ? ಪುರುಷರಿಗೆ ಮಾತ್ರ. ಅಂದ್ರೆ ನಮಗಿಲ್ಲ ಅಂತಲ್ಲ, ನಾವು ಒಪ್ಪಿಕೊಳ್ಳುವಾಗ ಒಂದು ದಿನ ಕಳೆದಿರ್ತದೆ ಅಷ್ಟೇ. ನಮಗೂ ಗೊತ್ತಿದೆ ಅದು ಒಪ್ಪಿಕೊಳ್ಳುವಂತ, ಒಪ್ಪಿಕೊಂಡ್ರೆ ನಾವು ಆರ್ಥಿಕ ಹಿಂಗಸರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೋಡಿ ಸಣ್ಣ ಮಾಡಿ ನನ್ನನ್ನೇ ನೋಡ್ತಾ ಮುಂದೆ ಬರುವುದು. ಅಯ್ಯೋ ಯಾಕಿರಬಹುದು, ಈಗ ತಲೆಗೆ ಹೊಡೆಯುವುದು. ಬಹುಶಃ ಅವನಿಗೆ ನನ್ನ ಆಗಿರುವ ಚಿಕ್ಕಮ್ಮ ಇರಬೇಕು, ಅಥವಾ ಅವನ ಅಕ್ಕ ಇರಬೇಕು. ನನ್ನ ಅಕ್ಕನೂ ಹೀಗೆ ಸೀರೆ ಉಟ್ಕೊಂಡು ಕುಂದಿದ್ರೆ ಅಂತ, ಅಥವಾ ನೀನು ಅದಕ್ಕೆ ನನ್ನನ್ನು ನೋಡುವುದು. ಹೌದಾ, ಹೋಗ್ಲಿ ಬಿಡಿ. ಅವನ ನಾನು ಇವರ ಬಗ್ಗೆ ಹೇಳುವುದು ಬೇಡ ಅಂತ ಮಾಡಿ ಮಾತಾಡುತ್ತಿಲ್ಲ ಅಂತ ನಮ್ಮ ಬೇಸರ. ಯಾರಾದ್ರೂ ಮನಸ್ಸೋರಲೇಬೇಕು. ಅವರಿಗೆ ಏನನ್ನಿಸಿತು, ಎಲ್ಲೋ ನಿನ್ನ ಹಾಗೆ ಹೆಣ್ಣಿನ ಹಾಗೆ ನನಗೊಬ್ಬಳು ಮೊಮ್ಮಗಳಿದ್ರೆ, ಅವಳು ಈ ರೀತಿ ನಡೆಯುತ್ತಾ ಇದ್ರೆ ನಮಗೆ ವಯಸ್ಸಾಗಿದ್ದೇ ಗೊತ್ತಾಗುವುದಿಲ್ಲ ಎನ್ನುವಂತ ಭಾವನೆ. ಅವರೆಲ್ಲ ಬಿಡಿ, ಇಂತಿಂತ ಗಾಯಕರೆಲ್ಲವೇ ಯಾಕೆ ನಮ್ಮ ಈ ಸೌಂದರ್ಯವನ್ನು ಕಂಡು. ಆದ್ರೆ ಏನು ಮಾಡೋಣ, ನಾನು ಬಂದಿರುವುದು ಆ ಮಗುವನ್ನು ಕೊಳ್ಳೋದಕ್ಕಾಗಿ. ಎಲ್ಲಾ ಕಡೆಯಲ್ಲಿ ಹುಡುಕಿದೆ, ಕಂಡವರೆಲ್ಲ ಹೇಳುವಂತಹ ವಿಷಯ ನಂದನ ಮನೆಯಲ್ಲಿ ಒಬ್ಬ ಕಂದ ಇದ್ದಾನೆ ಎಂದು. ಇಷ್ಟಾಯಿತಲ್ಲ, ಇಲ್ಲೂ ನೋಡ್ತಾ ಇದ್ದಾರೆ, ಇವರು ನೋಡ್ಲೇ ಇಲ್ಲ. ಇಲ್ಲಿರುವುದು ಒಳ್ಳೆಯ ಲಕ್ಷಣ ಅಲ್ಲ. ಆದಷ್ಟು ಬೇಗ ಅಲ್ಲಿಗೆ ಹೋಗ್ತೇವೆ.
ಎಷ್ಟು ಚಂದ ಇದ್ದಾನೆ. ಪರಮ ಆಶ್ಚರ್ಯ. ಶಿವ ಶಿವ, ಯಾರಿರಬಹುದು ಇವನನ್ನು ಕಂಡಾಗ? Oh,
ನಾ ಯಾಕೆ ನಿನಗೆ ಚಂದಕ್ಕೆ ಎಂಬುದಾಗಿ ಹೇಳಿದ್ದು ಮಸೆದು ಬಿಟ್ಟ ಮನುಮತನ ಶರದಂತೆ ನೀನು ಕಂಗೊಳಿಸಿರುವುದಕ್ಕೆ ಬಲವಾದ ಕಾರಣ ಉಂಟು. ನಮ್ಮ ಈ ನಂದಗೋತ್ರದಲ್ಲಿ ಅದೆಷ್ಟೋ ಮಂದಿ ಸ್ತ್ರೀಯರಿದ್ದಾರೆ. ಯಾವಾಗಲೂ ಎಲ್ಲರೂ ಬಂದು ನನ್ನಲ್ಲಿ ಮಾತನಾಡಿ ಹೋಗ್ತಾರೆ, ಕಷ್ಟವನ್ನೆಲ್ಲ ಹೇಳಿಕೊಡ್ತಾರೆ. ಅವರಲ್ಲೆಲ್ಲ ಮಾತಾಡ ಅಭ್ಯಾಸ ಉಂಟು, ಅವರೆಲ್ಲರ ಪರಿಚಯ ನನಗುಂಟು. ನೀನು ಮಾತ್ರ ಹಾಗಲ್ಲ. ಅವರೆಲ್ಲ ಚಂದ ಇಲ್ವಾ? ಅವರೆಲ್ಲ ಚಂದ ಇದ್ದಾರೆ. ಚಂದ ಇಲ್ಲ ಎಂಬುದಾಗಿ ಹೇಳಿದ್ದಲ್ಲ, ನಿನ್ನ ನೋಡುವಾಗ ನಮ್ಮ ಊರಿನವಳು ಅಲ್ಲ ಎಂಬುದಾಗಿ ನಾನು ಭಾವಿಸಿಕೊಂಡಿದ್ದೇನೆ. ಹಾಗಿದ್ರೆ ನಿನ್ನ ಸೌಂದರ್ಯವನ್ನು ವರ್ಣಿಸಬೇಕಂತಿದ್ರೆ ನನಗಂತೂ ಆಗುವುದಿಲ್ಲ. ಆದಷ್ಟು ಹೇಳ್ಬೋದು. ಹೆಚ್ಚು ಹೇಳಬೇಕಂತಿದ್ರೆ ಸ್ವರ್ಗದಿಂದ ತಲೆಗಿಳಿದುವಂತಹ ಸ್ವರ್ಗ ಸುಂದರಿಯೇ ನೀನು. ನಾನು ಈ ಮುಂದೆ ಸ್ವರ್ಗಸ್ಥನಾದವಳಲ್ಲ. ಆಗ್ಲಿಲ್ಲ, ಆಗುವುದಕ್ಕೂ ಸಾಧ್ಯವಿಲ್ಲ. ಯಾಕೆ? ಸ್ವರ್ಗದ ನಾರಿಯರೆಲ್ಲ ಕಣ್ಣು ಮುಚ್ಚುವುದಿಲ್ಲ, ಬಿಟ್ಟ ಕಣ್ಣು ಬಿಟ್ಟ ಹಾಗೆ ಇರ್ತಾರಂತೆ. ಗೊತ್ತಿಲ್ಲದೆ ನಾನು ಎಷ್ಟು ಕಣ್ಣು ಮುಚ್ಚುತ್ತೇನೆ. ಕ್ಷಣಕ್ಕೆ 365 ಬಾರಿ ನೀನು ಕಣ್ಣು ಮುಚ್ಚಿದ್ದೆ ಇರ್ತಾ ಇದ್ದಿ. ಹಾಗಿದ್ರೆ ಚಂಚಲಾಕ್ಷಿ ಎಂಬುದಾಗಿ ನಾನು ಭಾವಿಸಿಕೊಳ್ಬಹುದು. ಅಷ್ಟು ಮಾತ್ರವಲ್ಲ, ಮತ್ತೊಂದು ಹೇಳಿಕೆ ನನ್ನದು. ಮೇಲಿಂದಲ್ಲ, ಹಾಗಿದ್ರೆ ಪಾತಾಳದಿಂದ ಮೇಲೆ ಬಂದಿಯೋ? ಇಲ್ಲ, ಮೇಲಿಂದ ಕೆಳಗೆ ಸರಿ ನೋಡಿ. ಹೌದು. ಪಾತಾಳದವರು ಹೇಗಿರ್ತಾರೆ? ಕೆಳಗಿನ ಪಾದ ಸಪೂರ, ಉರಗಾಲುಗಳ ಮೃಗ ಹಾಗೆ. ಹಾಗಿದ್ರೆ ನೀನು ಪಾತಾಳದವಳಲ್ಲ, ಅರ್ಧ ಮಾವು ಅರ್ಧನಾರಿ. ಹಾಗಿದ್ರೆ ನಿನ್ನಲ್ಲೇ ಕೇಳಬೇಕಾಗ್ತದೆ, ನೀನು ಯಾರು? ನಿನ್ನ ಅಪ್ಪ ಅಮ್ಮ ಯಾರು? ನಿನ್ನ ಊರು ಯಾವುದು? ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣ ಏನು? ನಿನ್ನ ಸಂಪೂರ್ಣ ವೃತ್ತಾಂತವನ್ನು ನನ್ನಲ್ಲಿ ಹೇಳ್ಬಹುದಾ? ಸಂಕ್ಷಿಪ್ತವಾಗಿ ಮಾತಾ ಇದು
ನೀವೇ ನಮ್ಮ ಅಪ್ಪ ಬೇಕಾ? ಕಿಶಿ ಅದು ನಿನ್ನ ಅಪ್ಪ ನನಗೆ ಯಾಕೆ ನಿಮಗೆ ಹೇಳಿದ್ರಲ್ವಾ, ನನಗೊಂದು ಇಷ್ಟೇ ಆ ಕಿಶಿ ಅಂತ ಹೇಳಬಾರ್ದಮ್ಮ. ಅದಲ್ಲ ಮತ್ತೆ ಯಾವ ನಿನ್ ಮಾತು ಕೇಳಿದ್ರೆ ಹಾಗೆ ಆಗ್ತದೆ ನನಗೆ. ಅಪ್ಪ ಬೇಕಂತ ಕೇಳಿದ್ರೆ ಮಾತನಾಡ್ತೇವೆ. ನೀವು ಕೇಳಿದ ಪೂರ್ಣ ಪರಿಚಯ ನಿಮಗೆ ನನ್ನ ಅಪ್ಪ ಬೇಕಾ? ನನಗೆ ನಿನ್ನ ಅಪ್ಪ ಬೇಡ, ಹಾಗಂತ ಇರುವಂತಹ ನಿನ್ನ ಅಪ್ಪ ಯಾರು ನನಗೆ ಪರಿಚಯ ಬೇಕು. ಅದೇ ನನ್ನ ಪರಿಚಯ ಬೇಕಾ? ಅದು ಮಾತು ಅಪೂರ್ವವಾಗಿರುತ್ತದೆ. ಪ್ರಪಂಚವೇ ಒಂದು ಅಮ್ಮ. ಈಗ ನಮ್ಮಲ್ಲಿ ದ್ವಂದ್ವ ಇಲ್ವಾ, ನಿಮ್ಮಲ್ಲಿ ದ್ವಂದ್ವ ಇಲ್ವಾ? ನಮ್ಮನ್ನು ನಂಬಿದ್ರೆ ಹೌದಾ? ಅಮ್ಮ ಏನು ಅಪ್ಪ ಇಲ್ಲ. ಅಪ್ಪ ಇಲ್ಲ ಅಂದ್ರೆ ನಾನು ಹುಟ್ಟುವಾಗಲೇ ಅಪ್ಪ ಸತ್ತಿದ್ದು. ನಿನ್ನ ಅಪ್ಪನನ್ನೇ ನೀನು ಮುಟ್ಟಿ ತಿಂದ್ಯಾ? ಇಲ್ಲಪ್ಪ, ಸಣ್ಣ ಮಕ್ಕಳೆಲ್ಲ ಮುಖ್ಯ ತಿನ್ಲಿಕ್ಕಿಲ್ಲ. ಹಾಗಲ್ಲ, ನೀವು ಹೇಳಲೇಬಾರ್ದು ಹಾಗೆ. ಯಾಕೆ ಗೊತ್ತುಂಟಾ? ಚಿಕ್ಕ ಮಗು ನಾನು ಕಣ್ಣು ಬಿಟ್ಟು ನೋಡಿದಾಗಲೇ ಅಪ್ಪ ಇಲ್ಲ, ಮತ್ತೆ ಮುಖ್ಯ ತಿನ್ನುವುದಿಲ್ಲ, ಹಾಲೇ ಕುಡಿಲಿಲ್ಲ ಅಂದ್ರೆ ಅಪ್ಪ ಸತ್ತು ಹೋಗಿದ್ದಾರೆ, ಮುಖ್ಯ ತಿನ್ನುವುದಿಲ್ಲ ಅಮ್ಮ. ಹಾಗೆ ಹಾಗೆ ಏನ್ ಮಾಡ್ಲಿಕ್ಕೆ? ಅಮ್ಮನೂ ಇಲ್ಲ. ಹ? ಅಮ್ಮನೂ ಇಲ್ಲ. ಅಮ್ಮನಿಲ್ವಾ? ನಾನು ನನ್ನ ಭೂಮಿಗೆ ಇಟ್ಟ ತಕ್ಷಣ ಅಪ್ಪ ಅಮ್ಮ ಇಬ್ಬರು ಒಟ್ಟಿಗೆ ಅಮರ ಪ್ರೇಮಿಗಳ ಹಾಗೆ ಒಂದೇ ಕ್ಷಣಕ್ಕೆ ಲೋಕವನ್ನ ಬಿಟ್ಟು ತ್ಯಜಿಸಿ ಹೋದರು. ಹೌದಮ್ಮ. ಇವತ್ತು ಅದೇ ದಿನವನ್ನ ನಮ್ಮ ಊರಿನಲ್ಲಿ ಪ್ರೇಮಿಗಳ ದಿನಾಂಕ ಆಚರಿಸ್ತಾರೆ. ಅಲ್ಲ, ನನ್ನ ಮನಸ್ಸಿಗೆ ಒಂದು ರೀತಿ ಬೇಸರ ಆಗ್ತಾ ಉಂಟು, ಒಂದು ಪ್ರಶ್ನೆ ಹುಟ್ಟಿ ಬರ್ತಾ ಉಂಟು. ಧಾರಾಳವಾಗಿ ದೇಶಮ್ಮ. ಈ ನಿನ್ನ ತಂದೆ ತಾಯಿಗಳು ಸತ್ತು ಹೋದ ಕಾರಣ ಪ್ರೇಮಿಗಳ ದಿನಾಚರಣೆ ಆಚರಿಸ್ತಾ ಇದ್ದಾರೆ. ಹಾಗಂತ ಹೇಳಿ ಅವರು ಸತ್ತು ಹೋಗಿ ನೀನು ಅನಾಥ ಆಗಿದ್ದಿ, ಅದೊಂದು ದಿನಾಚರಣೆ ಇಲ್ವಾ? ಮತ್ತೆ ಆ ದಿನವನ್ನ ಯಾರು ಆಚರಣೆ ಮಾಡ್ತಾರಲ್ಲ ಅವರೆಲ್ಲ ಅನಾಥರೇ ಆಗುವುದು ಮುಂದೆ. ಆಗಿತ್ತು. ಹಾಗೆ ಅಪ್ಪ ಅಮ್ಮನ ಕಳ್ಕೊಂಡೆ ಎಂಬುದಾಗಿ ಹೇಳ್ತಾ ಇದ್ದಿ. ಇಷ್ಟು ಎತ್ತರಕ್ಕೆ ಬೆಳೆಯಬೇಕಂತಿದ್ರೆ ಒಬ್ಬರ ಆಶಯ ಬೇಕಲ್ಲ. ಹೆಣ್ಣು ಮಗು ಅಲ್ವಾ ಅಮ್ಮ? ಪ್ರಪಂಚದಲ್ಲಿ ಹೆಣ್ಣು ಮಕ್ಕಳಾದ್ರೆ ಬದುಕಲಿಕ್ಕೆ ಕಷ್ಟ ಇಲ್ಲ. ಹೇಗೆ? ನಮ್ಮ ನೆರೆ ಕೆರೆ ಒಳ್ಳೆದುಂಟಮ್ಮ. ಹೌದಾ? ಪಾಪ ಕೂಸು ಬಡವಾಗಬಾರದು ಎಂದು ಅಕ್ಕಪಕ್ಕದವರೆಲ್ಲ ಸೇರಿ ನನ್ನನ್ನು ಚೆನ್ನಾಗಿ ಸಾಕಿ ಸಲಹಿದರು. ಹೌದೇ? ಅದರಲ್ಲಿಯೂ ಒಂದು 10-12 ವರ್ಷ ಆದ್ಮೇಲೆ ಬುದ್ಧಿ ಬಂತಲ್ಲ, ಆವಾಗ ಅಕ್ಕಪಕ್ಕದವರನ್ನು ತೋರುವ ಆರೈಕೆ ಅಂತ ಹೇಳಿದ್ರೆ ಎಂತಹ ಪ್ರೀತಿ. ಹೇಗೆ? ಆಗಲೇ ವಯಸ್ಸಿಗೆ ಮೀರಿದ ನನ್ನ ಬೆಳವಣಿಗೆಯನ್ನ ಕಂಡು ಮದುವೆ ಆಗಬೇಕು ಅಂತ ಎಷ್ಟು ಜನ ಸಾಕಿದವರೆಲ್ಲ ಮುಂದಾಗಿದ್ದಾರೆ. ಸಾಕಿದವರು ಮದುವೆ ಆಗುದು? ಹೌದು. ಆದ್ದರಿಂದ ಅವರೆಲ್ಲರನ್ನು ಮದುವೆ ಆಗುವುದಕ್ಕೆ ಇಷ್ಟವಾಗಲಿಲ್ಲ. ಮತ್ತೆ ಯಾರೋ ಹಿರಿಯರು ಎಲ್ಲಿಯೋ ಹೋಗಿ ನೋಡಿದಂತಹ ಒಬ್ಬ ಯುವಕನನ್ನು ಮದುವೆ ಮಾಡಿದ್ರು. ಎಲ್ಲರಂತವನಲ್ಲ ನನ್ನ ಗಂಡ. ಬಹಳ ಸುಂದರ, ಒಂದು ಗುಣ ಅಂತ ಹೇಳಿದ್ರೆ ಹೆಗ್ಗುಣ. ನನ್ನ ಗಂಡ ಹೆಗ್ಗುಣ. ನಿರ್ಗುಣ, ಉತ್ತ ಗುಣದವರು, ಒಳ್ಳೆಯ ಗುಣದವರಾಗಿದೆ. ಆದ್ರೆ ಒಂದು ವಿಷಯ ಕೇಳಿದ್ರೆ ಸಂತೋಷ ಆಗ್ತಾ ಉಂಟು. ಪಾಪ ಅನಾಥಳು ನೀನು, ಯಾರು ಇಲ್ಲದವಳಿಗೆ ದೇವರೇ ದಕ್ಷಿಣೆಯನ್ನು ಕೊಡ್ತಾರಂತೆ. ಹೀಗಿರುವಾಗ ನಿನಗೆ ಒಳ್ಳೆಯ ಗಂಡ ಸಿಕ್ಕಿದ್ದಾನೆ, ಒಳ್ಳೆಯ ಗಂಡ, ಸುಖವಾದ ಸಂಸಾರ ಇರಬಹುದು. ಅಮ್ಮ, ಮದುವೆಯಾದ ವರ್ಷ ನಾವು ತಿರುಗದೇ ಇರುವ ಉದ್ಯಾನವನ ಇಲ್ಲ. ನಾವು ತಿರುಗಿ ಕೆಲವರು ಗಿಡವೇ ಬೆಳೆದಿಲ್ಲ, ಅಷ್ಟೆಲ್ಲ ತಿರುಗಾಟವನ್ನು ಮಾಡಿದ್ದೇವೆ. ಆದ್ರೆ ಏನು ಮಾಡುವುದು? ಕೊನೆಗೆ ಗೊತ್ತಾಯಿತು ನನ್ನ ಗಂಡ ಎಷ್ಟು ಒಳ್ಳೆಯವನು ಅಂತ. ಅವರು ಮನೆಯಲ್ಲಿ ಯಾವಾಗಲೂ ನನ್ನನ್ನು ಚಿನ್ನ ಚಿನ್ನ ಅಂತ ಹೇಳುವುದು. ಚಿನ್ನ ನಾನು ಕೇಳಿದೆ, ದರ ಕಡಿಮೆಯಾದಾಗ ಸ್ವಲ್ಪ ಚಿನ್ನ ತಂದು ಕೊಡಿ ಅಂತ. ಹಾಗೆ ನೀನೇ ನನ್ನ ಚಿನ್ನ, ನಿನಗೆ ಪ್ರತ್ಯೇಕ ಯಾಕೆ ಚಿನ್ನ? ಅದು ಹೇಳೋದು ಯಾಕೆ? ತಂದು ಕೊಡೋದಕ್ಕೆ ಮಾಡಿಸಿಲ್ಲಲ್ಲ, ಇದರಲ್ಲೇ ಸುಧಾರಿಸಬಹುದಲ್ಲ. ಏನು ನನಗೆ ಗೊತ್ತಾ ಅಮ್ಮ, ನನಗೆ ಹೊಸತಲ್ವ ಮದುವೆಯಾಗಿ. ಹೌದಾ? ಹೊಸತಾಗಿ ಮದುವೆ ಆದಾಗ ನನಗೆ ಗೊತ್ತಾಗ್ತದ. ಹಾಗೆ ಒಂದು ದಿನ ನೋಡ್ತೇನೆ, ಯಾವಾಗಲೂ ನನಗೆ ಮುಖ್ಯ ಅಭ್ಯಾಸ ಇಲ್ಲಮ್ಮ. ಒಂದು ದಿನ ನೋಡ್ತೇನೆ, ನನ್ನ ಗಂಡ ದೂರ ಆಡ್ತಾ ಬರ್ತಾ ಇದ್ದ. ದೂರ ಆಡ್ತಾ ಬರುವುದು? ಏನೋ ಶಬ್ದ ಕೇಳಿದ್ದು. ನನಗೆ ಈಗ ಗೊತ್ತಾಯ್ತು, ನೀನು ಚಿನ್ನ ಬೇಕಂತ ಹೇಳಿದ್ದೆಲ್ಲ, ಚಿನ್ನ ಒಂದು ಗಂಟು ಕಟ್ಟಿಕೊಂಡು ಬರ್ತಾ ಇದ್ರಂತ. ಅದರ ಭಾರಕ್ಕೆ ದೂರ ಆಡ್ತಾ ಇದ್ದೆ. ಅಲ್ಲ, ಉದ್ದ ಇದ್ದಷ್ಟು ಅಗಲ ಇಲ್ಲ, ಅಗಲ ಇದ್ದಷ್ಟು ಉದ್ದ ಇಲ್ಲ ಮಾರ್ಗ ಅಂತ ಹೇಳ್ತಾ ಇದ್ದ. ಮತ್ತೆ ಯಾರೋ ಹೇಳಿದ್ರು, ಸ್ವಲ್ಪ ಔಷಧ ತೆಗೆದುಕೊಂಡಿದ್ದಾನೆ ನಿನ್ನ ಗಂಡ ಅಂತ. ಹಾಗಾಗಿ ಸರಿ ಇವೆ. ಔಷಧ ಯಾಕೆ ಅಂತ ಕೇಳಿದೆ. ಈ ಮೈ ಕೈ ನೋವು ಆಗ್ತದೆ ನೋಡಿ, ಕೆಲಸ ಮಾಡಿ ಮೈ ಕೈಯೆಲ್ಲ ನೋವಾದಾಗ ನನಗಂತ ಅಲ್ಲ, ಮೈಕೆ ನೋವಾದ್ರೆ ನೋವು ಅಂದ್ರೆ ಸ್ವಲ್ಪ ಔಷಧ ತೆಗೆದುಕೊಳ್ತಾರಂತೆ. ಈ ಮೈಕೆ ನೋವಿಗೆ ಒಂದು ಔಷಧ ಸಿಗ್ತದೆ, ಅದಕ್ಕೆ ಮದ್ಯ ಅಂತ ಹೆಸರು. ಮದ್ಯ ಮದ್ಯ ಹೆಸರು ಕೇಳುವುದೇ ಗೊತ್ತಿರಬಹುದು. ಪ್ರಪಂಚದಲ್ಲಿ ಇರುವಂತಹದ್ದು. ಆ ಮದ್ಯವನ್ನ ಸೇವಿಸಿದ್ರೆ ಅವರ ಮೈ ಕೈ ನೋವೆಲ್ಲ ಹೋಗ್ತದಂತೆ. ಆಗ್ಲಿ, ಇರುವುದು ಒಬ್ಬನೇ ಗಂಡ ಅಲ್ವಾ, ಕುಡಿಲಿ ಪಾಪ ಸ್ವಲ್ಪ ಅಂತ ಬಿಟ್ಟೆ ಅಮ್ಮ. ಆಮೇಲೆ ಮತ್ತೆ ಬರುವುದು ತಡವಾಯಿತು. ಹೇಳಿದಾಗ ಯಾರೋ ಪಕ್ಕದ ಮನೆಯ ಹಿತೈಷಿಗಳು ಬಂದು ನನಗೆ ಸುದ್ದಿ ಮುಟ್ಟಿಸುವ ಗಂಡಸರೆಲ್ಲ ಇದ್ದಾರೆ. ಬಂದಿರೋದು ನಿನ್ನ ಗಂಡ ಅಲ್ಲಿ ಆಲದ ಮರದ ಕಟ್ಟೆಯಲ್ಲಿ ಕುಳಿತುಕೊಂಡಿದ್ದಾನೆ ಅಂತ. ಏನು ಕೇಳಿದ್ರು 4 ದಿನ ಕುಳಿತುಕೊಂಡು ಆಡುವುದಂತೆ. ಏನಾಡುವುದು ಕೇಳಿ ಕೈಗಿಳಿ ತಟ್ಟಿ ಆಡುವುದಂತೆ. ನೀನು ಪ್ರಥಮದಲ್ಲಿ ಹೇಳಿದ್ದೇನು, ನನ್ನ ಗಂಡನಿಗೆ ಯಾವುದೇ ಒಂದು ದುರಭ್ಯಾಸ ಇಲ್ಲ, ಒಂದೇ ಒಂದು ಕೆಟ್ಟ ಗುಣ ಇಲ್ಲ. ಕುಡಿಯುವುದು ಒಂದು ಬಿಟ್ಟು ಬಹಳ ಒಳ್ಳೆಯ ಗುಣ.
ಇದೊಂದು ಒಳ್ಳೆ ಗುಣ. ಅದು ಬಿಟ್ಟು ಮತ್ತೆ ಒಳ್ಳೆಯ ಗುಣ ಇಟ್ರೆ ಎಲ್ಲಿ ಒಬ್ಬನೇ ಗಂಟಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಮೇಲೆ ಆಟ ಮಾಡಿ ಅವ ದುಡಿದ ಎಲ್ಲಾ ಸಂಪಾದನೆಯನ್ನು ಬೇರೆಯವರಿಗೆ ಕೊಟ್ಟು ಬರುವುದು ಅದು ಒಳ್ಳೆ ಗುಣ. ಬಿಡ್ಲಿಕ್ಕೆ ಆಗ್ತದಮ್ಮ. ಒಬ್ಬ ಗಂಡ ಅಲ್ವಾ ಇರ್ಲಿ ಅಂತ ನಾನು ಅದನ್ನು ಸುಧಾರಿಸಿಕೊಂಡೆ. ಕುಡಿಯುವುದಾಯಿತು. ಅದೇ ಲೆಕ್ಕವ ಮತ್ತೆ ಎಂತ ಆಡುವುದು ಯಾವುದು ಅದು ಆಡುವುದು ಅದೇ ಹಿಂದೆಲ್ಲ ಆಡಿದ್ದಾರಂತೆ. ಆ ಆಟವನ್ನು ಆಡಿ ಕಳೆದುಕೊಂಡ ಮೇಲೆ ಮತ್ತೆ ಗೊತ್ತಾಯಿತು ಮಧ್ಯರಾತ್ರಿ ಮೇಲಿದ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದ. ನಮ್ಮ ಪಕ್ಕದ ಮನೆಯ ಬೀದಿಯಲ್ಲಿ ಯಾರೋ ಒಬ್ಬರು ಸುರುಸುಂದರಿಗೆ ಸ್ನೇಹವನ್ನ ಮಾಡಿದ್ದಾರಂತೆ. ಹಾಳಾಗಿ ಹೋಗ್ಲಿ ಬಿಡ್ಲಿ ಒಬ್ಬನೇ ಗಂಡ ಅಲ್ವಂತ ಅದಕ್ಕೂ ನಾನು ಸುಧಾರಿಸಿಕೊಂಡೇ ಗಂಡ. ಎಲ್ರಿಗೆ ಎಷ್ಟು ಮಂದಿ ಗಂಡ ಇರ್ತಾರೆ? ಅದಕ್ಕೆ ಒಬ್ಬನೇ ಗಂಡ ಅಂತ ಹೇಳುದಲ್ಲ ಅಮ್ಮ. ಇರುವಂತಹ ಗಂಡನಾದ್ರೂ ಹೇಗಾದ್ರೂ ಉಳಿಸಿಕೊಳ್ಬೇಕಲ್ಲ. ಉಳಿಸಿಕೊಳ್ಬೇಕಲ್ವಾ? ಹಾಗೆ ಒಬ್ಬನೇ ಗಂಡ ಅಲ್ವಂತ ಒತ್ತಿ ಒತ್ತಿ ಹೇಳಿದ್ರೆ ಕೆಲವರಿಗೆ ನಂಬಿಕೆ ಬರುವುದಿಲ್ಲ. ಆದ್ದರಿಂದ ಅದನ್ನು ಸಹಿಸಿಕೊಂಡೆ ಹುಡುಗನ ಜೊತೆಗೆ ಹೇಗೆ ಸಂಸಾರ ಮಾಡುವುದು ಏನ್ ಮಾಡುವುದು. ನನ್ನ ಮಗುವಿನ ಮುಖ ನೋಡಿ ಆದ್ರೂ ಸುಮ್ಮನೆ ಇರ್ಬೇಕಲ್ವಾ? ನನ್ನ ಮಗು ಗಂಡ ಹುಡುಗ ಎಂಬುದಾಗಿ ಹೇಳ್ತಾ ಇದ್ದಿ, ಮನೆಗೆ ಬರುವಾಗ ತಡರಾತ್ರಿ ಆಗ್ತದೆ ಎಂಬುದಾಗಿ ಹೇಳ್ತಾ ಇದ್ದವಳು ನೀನು. ನನ್ನ ಮಗು ಆಯ್ತೇನೆ. ಅದು ಸುಂದರನಾಗಿ ಹೇಳಿದ್ದು ತಾತೆ ಬೇರೆ ಮಕ್ಕಳ. ಹೌದಾ? ನನಗೆ ಗೊತ್ತಿಲ್ಲ ಅಲ್ವಾ? ಮಕ್ಕಳಾಗುವುದು ಗಂಡ ಕುಡಿದು ಬರುವಂತ ಸಂಬಂಧ ಏನಿದೆ? ಹೇಗೋ ಒಂದು ರಸ ನಿಮಿಷದಲ್ಲಿ ಒಂದು ಮಗುವಾಗಿ ಹೋಯಿತು. ಆ ಮಗುವನ್ನ ನೋಡಿ ಸುಮ್ಮನೆ ಇತ್ತು. ಒಂದು ದಿನ ಸಹಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ನಾನು ಕಟ್ಟಿದ ಮಂಗಲಸೂತ್ರವನ್ನು ಆತ ಕೇಳುವುದಕ್ಕೆ ಬಂದ. ಅಮ್ಮ ಯಾರಾದ್ರೂ ತಾಳಿಯನ್ನು ಕೊಡ್ತಾರ, ಮಾಂಗಲ್ಯವನ್ನು ಕೊಡ್ತಾರ ಗಂಡನ ಕುಡಿಯುವುದಕ್ಕಾಗಿ? ನೀನು ಹಾಳಾಗಿ ಹೋಗುವಂತ ಈಚೆ ಬಂದ ದಿನವೇ ಆತ ಮಳೆಯಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಎಂದು ಸುದ್ದಿ ಬಂತಮ್ಮ. ಇದ್ದ ಮಗುವನ್ನು ಎತ್ತಿಕೊಂಡು ಗಂಡನನ್ನು ನಾನು ಬಿಟ್ಟು ಬಂದೆ. ಹುಡುಕನ ಜೊತೆ ನನ್ನ ಮಗು ಕುಡಿಯುವುದಿಲ್ವ ಹೇಳಿ. ಆದ್ರಿಂದ ನಾನು ಬಂದಿದ್ದೇನಮ್ಮ. ಬಹಳ ಸುಳ್ಳು ಹೇಳ್ತಾ ಇದ್ದೆ ಅಂತ ನಾನು ಹೇಳಿದ್ರೆ ಸ್ವಲ್ಪ ಬಹಳ ಹೇಳುವುದಿಲ್ಲಮ್ಮ. ನಾನು ಹೇಳುವುದನ್ನು ಕೇಳಿದ್ದೇನೆ. ಈ ಗಂಡ ಸತ್ತ ಬಳಿಕ ಹೆಂಡತಿ ಆದವಳು ಕೋರಳಲ್ಲಿ ಕರವಣಿ ಹಾಕಬಾರದು ಎನ್ನುವುದು ಸಂಪ್ರದಾಯ ಅಂತೆ. ನೀನು ಹೇಳ್ತಾ ಇದ್ದೀನಿ ನಿನ್ನ ಗಂಡನನ್ನು ಕಳೆದುಕೊಂಡಿದ್ದೇನೆ ಎಂಬುದಾಗಿ. ನಿನ್ನ ಕೋರಳಲ್ಲಿ ಕರವಣಿ ರಾರಾಜಿಸ್ತಾ ಇದ್ದೆ. ಇದು ಎರಡು ಕಾರಣಕ್ಕೆ. ಏನದು? ಒಂದು ನನ್ನ ಸಂರಕ್ಷಣೆಗೆ, ಇನ್ನೊಂದು ನಮ್ಮ ಈ ಪಕ್ಕದ ನಾಡಿನಲ್ಲಿ ಎಲ್ಲ ಪ್ರಾರಂಭ ಮಾಡಿದ್ದಾರಂತೆ ಇದ್ದ ತಾಳಿಯನ್ನೆಲ್ಲ ತೆಗೀರಿ ಅಂತ. ಅಮ್ಮ ಗಂಡ ಇರುವಾಗೆಲ್ಲ ತಾಳಿ ತೆಗೆಯುವುದ ಅದೊಂದು ಸಂಸ್ಕಾರವ. ಅದನ್ನೂ ತೆಗೆಯುವುದಕ್ಕೆ ಇವರು ಹೊರಟಿದ್ದಾರಲ್ಲ. ಗಂಡ ಸತ್ತ ನಾನೇ ತಾಳಿ ಹಾಕಿಕೊಂಡಿದ್ದೇನೆ. ಇನ್ನು ಗಂಡ ಇದ್ದವರು ಹಾಕಿಕೊಳ್ಳಬೇಕೋ ಬೇಡವೋ ಹೇಳಿ. ಒಂದು ಸ್ವಲ್ಪವಾದ್ರೂ ಅರ್ಥ ಆಗಲಿ ಅಂತ ನಾನು ಅದನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಇದು ನಮ್ಮ ಸಂರಕ್ಷಣೆಯನ್ನು ಮಾಡ್ತದೆ. ಎಲ್ಲರೂ ಎಷ್ಟು ಗೌರವವನ್ನು ಕೊಡುವುದು ಬರುವಾಗ ಅಲ್ವಾ? ಕಂಡಾಗ ಇದನ್ನು ಕಂಡಾಗ ಕೈ ಮುಗಿತಾರೆ. ಆದ್ದರಿಂದ ಇದು ಪವಿತ್ರವಾದ ಸಂಗೀತ. ಮುತ್ತೈದೆಯ ಸೌಕರ್ಯ ಇದಾಗಿದೆ. ಈಗ ತಾಯಿ ಬಗ್ಗೆ ಹೇಳ್ತಾ ಇದ್ದಲ್ಲ, ಮುತ್ತೈದೆಯ ಹಲವು ಲಕ್ಷಣಗಳೆಲ್ಲ ಉಂಟು. ಈ ಕಾಲುಗಳು ತೊಡ್ತಾರೆ. ಇವತ್ತು ಬೇಡ, ಇನ್ನೊಂದು ಪ್ರಸಂಗದಲ್ಲಿ ಆದಿತಮ್ಮ. ಹಾಗಂತ ಹೇಳಿ ನೀವು ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು? ಸಿಕ್ಕಾಪಟ್ಟೆ ಪ್ರಚಾರ. ಏನು? ಸ್ವಲ್ಪ ಪ್ರಚಾರ ಹೆಚ್ಚಿಗೆ ಇದೆ. ನಮ್ಮ ಪ್ರಚಾರ ಉಳಿಸಿಕೊಟ್ಟು ಸಾಕು. ಅಲ್ಲ ಬೇರೆಯವರು ಅಂದ್ರೆ ನಾವೆಲ್ಲ ಹೋಗಿ ಏನು ಸುದ್ದಿ? ಬಾವಿಯಲ್ಲಿ ನೀರನ್ನು ಎತ್ತುವಾಗ ಹೆಂಗಸರೆಲ್ಲ ಮಾತನಾಡುವುದು ಏನು? ಶರತ್ ಋತುವಿನ ಚಂದ್ರನಂತೆ. ಹೌದಾ? ಶಿವ ಶಿವ. ಆದ್ದರಿಂದ ನೀವು ಆಶ್ರಯದಾತರಂತೆ, ನಿಮ್ಮದು ಕೊಟ್ಟ ಕೈಯಂತೆ. ಇದು ಪ್ರಚಾರವ? ಕೊಟ್ಟ ಕೈ ಪ್ರಚಾರವೇನೆ? ಕೊಟ್ಟ ಕೈ ಕೊಡುಗೈ ದಾನಿ. ಅನಾಥಳಾಗಿದ್ದೇನೆ, ಆಶ್ರಯಕ್ಕಾಗಿ ಬಂದಿದ್ದೇನೆ. ನನಗೇನಾದ್ರೂ ಒಂದು ಕೆಲಸ ಕೊಡ್ತೀನಿ. ನೀನು ಕೆಲಸ ಕೇಳಬೇಕಾ? ಆ ಕಡೆಯಲ್ಲಿ ನೋಡಿದ್ದೇನೆ 10 ಜನ ಇದ್ದಾರೆ. ಹೇಗೆ ಆಶ್ರಯದಲ್ಲಿದ್ದಾರೆ. ಇವತ್ತು ಹೆಚ್ಚಿನ ಜನ ಇದ್ದಾರೆ. ಮಹತ್ತಲ್ಲ ಅವರಲ್ಲ, ಆಶ್ರಯಕ್ಕಾಗಿಯೇ ಬಂದವರು. 10ರ ಒಟ್ಟಿಗೆ 11 ಎಂಬುದಾಗಿ ನಮ್ಮ ಮನೆಯಲ್ಲಿ ಸಂತೋಷವಾಗಿರ್ಬಹುದಲ್ಲ. ಅನಾಥಾಶ್ರಮವಿದೆ, ಮಹಿಳೆಯರ ವಸತಿ ನಿಲಯ ಇದೆ, ಅಲ್ಲಿ ನಾನಿರ್ಬೇಕು. ಸತ್ಯ ಹೇಳಿ ಅಮ್ಮ, ಏನು ಬಂದಾಗಲೇ ನಾನು ವಿಭಿನ್ನವಾಗಿ ಕಂಡವಳು. ನಾನು ಎನ್ನಾದ್ರೂ 10ರೊಟ್ಟಿಗೆ 11, 10ರೊಟ್ಟಿಗೆ 11 ಅಲ್ಲ, ಇನ್ನೊಂದು ಅಲ್ಲ. ನಾನು ಯಾವಾಗಲೂ ಪ್ರತ್ಯೇಕತೆ. ಪ್ರತ್ಯೇಕತೆ ನಿಮ್ಗೆ ಏನಾಗಬೇಕೀಗ? ನುಡಿದು ತಿನ್ನಬೇಕು. ಅಲ್ಲ, ನೀನು ಒಂದೆರಡು ಸುಳ್ಳು ಹೇಳುದಿಲ್ಲ. ಏನ್ ನನ್ನನ್ನು ವಂಚಿಸ್ತಾ ಇದ್ದೆ ನೀನು? ಇದು ನಿನ್ನದ ದುಡಿಯುವ ಶರೀರವ. ನಿನ್ನ ಸರಿಯಾದ ಲಕ್ಷಣಗಳನ್ನೆಲ್ಲ ಕಾಣುವಾಗ ಒಂದು ನಾಡಿನ ರಾಜಕುಮಾರಿ ಹಾಗೆ ನೀನು ಕಾಣ್ತಾ ಇದ್ದಿ. ಬೇಕಾದಷ್ಟು ಆಭರಣ ಉಂಟು, ಇದು ಸೌಂದರ್ಯವತಿ ಆಗಿದ್ದಿ. ನೀವು ಮತ್ತೆ ಯಾಕೆ ದುಡಿಮೆ? ಇದು ಬಂಗಾರವಲ್ಲ, ಇದೆಲ್ಲ ಸಂತೆಯದ್ದು. ಆಮೇಲೆ ಕಾಯವನ್ನು ನಾವು ಸರಿಯಾಗಿ ಇಟ್ಟುಕೊಳ್ಳುವುದೇ ನಮ್ಮ ಸಂಪತ್ತು. ಶ್ರೀಮಂತಿಗೆ ಬಂದಾಗ ತಪ್ಪಾಗ್ತಾರಲ್ಲ, ಅದು ಸಂಪತ್ತಲ್ಲ. ಹಾಗೆ ಸಂಪತ್ತು. ಹಾಗಿದ್ರೆ ನಿನಗೆ ಉದ್ಯೋಗ ಬೇಕು. ಯಾವ ಉದ್ಯೋಗ ಕೊಟ್ಟರು ನೀನು ಮಾಡ್ತೀಯಾ? ಖಂಡಿತ. ಹೌದಾ? ಹೆಣ್ಣು ಮಕ್ಕಳು ಮಾಡುವಂತಹ ಉದ್ಯೋಗವನ್ನೇ ಕೊಡ್ತೇನೆ. ಹೌದಮ್ಮ, ಹೆಣ್ಣು ಮಕ್ಕಳು ಮಾಡುವಂತ ಉದ್ಯೋಗವೇ ಇದೆ. ಮೊನ್ನೆವರೆಗೆ ನಮ್ಮ ಮನೆಯಲ್ಲಿ ಅಡುಗೆ ಬರ್ತಿದ್ರು. ಮೊನ್ನೆ ಮಧ್ಯದಲ್ಲಿ ಕೈ ಕೊಟ್ಟೋದ್ರು. ಯಾಕಂತ? ನಿಮ್ಮ ಅಡಿಗೆ ಭಟ್ರು ಮಧ್ಯೆ
ಮೊದಲಿಗೆ ಕೈ ಕೊಡ್ತಾರ ಮತ್ತೆ ಕೈ ಕೊಡೋದಿಲ್ಲ, ಕೆಲಸ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಿನ್ನ ಗಂಡನ ಹಾಗೆ ಮಧ್ಯ ಅದಲ್ಲ, ಮಧ್ಯದಲ್ಲೇ ಕೈ ಕೊಟ್ಟು ಹೋಗಿದ್ದಾರೆ ಅಂತ ಕೆಲಸದಲ್ಲಿ. ಹಾಗಿದ್ರೆ ಆ ಕೆಲಸಕ್ಕೊಂದು ಜನ ಭರ್ತಿ ಆಗ್ಬೇಕಲ್ಲ. ನಿನಗೆ ಅಡುಗೆ ಮಾಡೋದಕ್ಕೆ ಬರ್ತಾ ಬರುವುದಾ? ನನ್ನ ಕೈ ರುಚಿ ನೀವು ನೋಡಿಲ್ವ? ಎಷ್ಟು ಪ್ರಚಾರ ಉಂಟು ಕೈ ರುಚಿ. ನಮ್ಮ ಮನೆಗೆ ಬಂದದ್ದು ಇವತ್ತು ನಿನ್ನ ಪ್ರಚಾರ ತಂದೆ ಗೊತ್ತಾಗ್ತದೆ. ಅಮ್ಮ, ಇದು ಅಡಿಗೆ ಮಾಡುವುದಕ್ಕೆ ಬೆಂಕಿ ವ್ಯವಸ್ಥೆಗೆ ಮಾತ್ರ ಬೇರೆ ಏನಾದ್ರು ನಿಮ್ಮಲ್ಲಿ ವ್ಯವಸ್ಥೆ ಆಗಿದೆಯಾ? ಇದು ತನಕ ನಮ್ಮಲ್ಲಿ ಬೇರೆ ವ್ಯವಸ್ಥೆ ಬರಲಿಲ್ಲ. ನಮ್ಮಲ್ಲಿ ಒಂದು ಕಟ್ಟಿಗೆ ಒಲೆ ಮಾತ್ರ. ಕಟ್ಟಿಗೆ ತರಬೇಕಾದ್ರೆ ಗಾಡಿಗೆ ಹೋಗ್ಬೇಕಲ್ವಾ? ಒಟ್ಟಿಗೆ ಯಾರನ್ನಾದ್ರೂ ಕಳಿಸಿಕೊಡ್ತೀರಾ? ಒಟ್ಟಿಗೆ ಬರೋದಿದ್ರೆ ಅವರೇ ಹೋಗೋದು. ನೀನ್ ಯಾಕೆ ಭಯ ಅಮ್ಮ. ಯಾಕೆ ಭಯ? ನೋಡ್ತಾರಂತೆ. ಇನ್ನು ನಾನು ಹೋದ್ರೆ ಹೇಗೆ ಹೇಳಿ? ಏನಾದ್ರೂ ತೊಂದರೆ ಆದ್ರೆ ಯಾರ ಮೇಲೆ ಬರ್ತದೆ? ಆದ್ದರಿಂದ ಬೇರೆಯವರಿಗೆ ದೂರುವುದಕ್ಕಿಂತಲೂ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕು. ಇದು ನನ್ನ ಉದ್ದೇಶ. ಹಾಗಿದ್ರೆ ಈ ಕೆಲಸ ಗಾಡಿಗೆ ನಾನು ಹೋಗಲಾರೆ. ಈ ಕೆಲಸ ಆಗ್ಲಿಕ್ಕಿಲ್ಲ. ಓ 3 ಮಾರ್ಗ ಸೇರುವಲ್ಲಿ ಬಾವಿ ಉಂಟು, ಅಲ್ಲಿಂದ ನೀರನ್ನು ಸೇರಿ ತರಬಹುದಾ? ಈ 3 ಮಾರ್ಗ ಸೇರುವಲ್ಲಿಯೇ ಬಾವಿಯ ನಿಮ್ಮಲ್ಲಿ ಬಹಳ ಒಳ್ಳೆಯದಾಯ್ತು. ಬಾವಿಗೆ ಅದು ನೀರು ತನ್ನಿಂದ ತಾನೇ ಮೇಲೆ ಬರ್ತದ ಅಥವಾ ಬಾವಿ ಸೇರಬೇಕಾ? ಈ ತನ್ನಿಂದ ತಾನೇ ಮೇಲೆ ಬರುವಂತಹ ವ್ಯವಸ್ಥೆ ಇದು ತನಕ ಆಗ್ಲಿಲ್ಲ. ಒಂದು ಆಗಬಹುದು ಏನೋ ಗೊತ್ತಿಲ್ಲ. ಈಗ ಹಗ್ಗದಲ್ಲಿಯೇ ಎಳಿಬೇಕು. ಅಮ್ಮ, ಏನು ನೋಡಿದಿರ ನನ್ನ ಹಸ್ತವನ್ನ? ಏನಾಗಿದೆ? ಎಷ್ಟು ಮೃದುವಾಗಿದೆ, ಹೌದಾ? ಹೂವಿನ ಹಾಗಿದೆ. ಇದರಲ್ಲಿ ನಾನೆಲ್ಲಾದ್ರೂ ನೀರನ್ನ ಸೇರಿದ್ರೆ ನನ್ನ ಕೈಯೆಲ್ಲ ಏನಾಗ್ತದೆ ಹೇಳಿ? ಏನಾಗ್ತದೆ? ಎಲ್ಲ ಹಾಳಾಗ್ತದೆ. ಕೈ ಹಾಳಾಗ್ತದೆ. ಹಾಗಿದ್ರೆ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ವಾ? ಕೈ ಹಾಳಾಗ್ಲಿಕ್ಕಿಲ್ವಾ? ಏನಿದೆ ಹಾಳಾಗ್ತದೆ? ಏನು ಕಾಣುದಿಲ್ಲ. ಆಯ್ತು, ಬಿಟ್ಟು ಹಾಕು. ಅದು ಬೇಡ. ಹಾಗಿದ್ರೆ ಇನ್ನೇನು? ಇದು ಒಂದು ಕೆಲಸ ಬಾಕಿ ಇದೆ. ಅಡುಗೆ ಮಾಡಿ ಊಟ ಆದ್ಮೇಲೆ ಕೆಲವೊಂದು ಪಾತ್ರೆಗಳು ತೊಳೆಯೋದಕ್ಕೆ ಇರ್ತದೆ. ನಿಮಗೆ ಪಾತ್ರೆ ತೊಳಿಬಹುದಾ? ಪಾತ್ರೆ ತೊಳೆಯುವುದು? ಅಮ್ಮ, ಪಾತ್ರೆ ತೊಳೆಯಬಾರದು ಅಂತಲ್ಲ, ಪಾತ್ರೆ ತೊಳೆಯುವುದು ಎಲ್ಲಿ? ಪಾತ್ರೆ ತೊಳೆಯೋದು ಅಲ್ಲೇ ಪಾತ್ರೆ ತೊಳೆಯೋ ಜಾಗದಲ್ಲಿ. ಹೌದಾ? ಹೌದು. ಅದು ಹೋಗಿ ಹೀಗೆ ಬಾಗಿ ಆ ಪಾತ್ರೆಯನ್ನೆಲ್ಲ ತೊಳೆದ್ರೆ ಅದೆಲ್ಲ ಮುಗಿಸಿದೆ ಕೆಲಸ. ಅದನ್ನೆಲ್ಲ ಹೆಂಗಸರು ಮಾಡ್ತಾರ ಅಮ್ಮ. ನೋಡಿ ನೋಡಿ ಅಮ್ಮ, ನಾನು ಹೇಳ್ತೇನೆ ಅಂತ ತಪ್ಪು ತಿಳಿದುಕೊಳ್ಬೇಡಿ. ನೀವೆಲ್ಲ ದೊಡ್ಡವರು, ಅದು ಹೇಳಬೇಕು ಅಂತ ಅನಿಸ್ತದೆ. ಹೆಣ್ಣಾದವಳು ಆ ಕಾಯಕವನ್ನು ಯಾಕೆ ಮಾಡಬೇಕು? ಅದು ಅವಳ ಆರೋಗ್ಯ ಸಂರಕ್ಷಣೆಗೆ. ಅವಳೇ ಅಂಗಳದಲ್ಲಿ ಸಗಣಿ ಹಾಕಿ ಸಾರಿಸಿ ರಂಗವಲ್ಲಿಯನ್ನು ಹಾಕಿ ಅವಳೇ ಕಡೆದು ಅರೆದು ಆಮೇಲೆ ಅವಳೇ ಅಡುಗೆ ಮಾಡಿದ್ರೆ ಮತ್ತೆ ಸಂಜೆ ಬೆಳಿಗ್ಗೆ ವಾಯುವ್ಯಾರಕ್ಕೆ ಹೋಗುವ ಅಗತ್ಯವೇ ಇಲ್ಲ. ಅದಕ್ಕೆಲ್ಲ ಕೆಲಸಕ್ಕೆ ಜನ ಇಟ್ಕೊಂಡ್ರೆ ಏನಾಗ್ತದೆ? ನಾನು ಅದಕ್ಕೆ ವಿರೋಧಿಸಿದೆ. ಈಗ ನಾನು ಅದಕ್ಕೆ ಅದನ್ನೆಲ್ಲ ಮಾಡ್ಲಿಕ್ಕೆ ಆಗುವುದೇ? ನೀನು ಯಾರಿಗೆ ಹೇಳುದು? ವಿಷಯ ಹೇಳಿ. ಅಲ್ಲ, ನನಗೇನಾದ್ರೂ ಆರೋಗ್ಯದ ಕೊರತೆ ನಾನು ಮಾಡಬಹುದಿತ್ತು. ಆದ್ದರಿಂದ ನನಗದು ಯಾವುದನ್ನು ಹೇಳಬೇಡಿ. ನನಗದು ಆಗುವುದಿಲ್ಲ. ಬೇರೆ ಏನಾದ್ರೂ ಕೆಲಸ ಇದೆ ಹೇಳಿ ಅಮ್ಮ. ನಮಸ್ಕಾರ. ಸಾಕಾಯ್ತಾ? ಸಾಕಾಗುದಲ್ಲ. ಯಾವ ಕೆಲಸ ಹೇಳಿದ್ರು ಪ್ರಾರಂಭದಲ್ಲಿ ಹೇಳಿದ್ದೇನೋ ನನಗೊಂದು ಗೊತ್ತುಂಟು, ಒಂದು ಗೊತ್ತಿಲ್ಲ ಅಂತ. ಎಲ್ಲ ನನಗೆ ಗೊತ್ತುಂಟು. ಒಮ್ಮೊಮ್ಮೆ ನೀನು ಹೆಚ್ಚಿಗೆ ಗೊತ್ತಿದ್ರೆ ಹೀಗೆ ಆಗುದು. ಈಗ ಹೇಳಿದ್ರೆ ಏನೂ ಗೊತ್ತಿಲ್ಲ ನಿನಗೆ. ನಾನು ಕೇಳಿ ಕೇಳಿ ಸಾಕಾಯ್ತು. ಇದು ಒಂದು ಮಾತು ಹೇಳ್ತೇನೆ, ಯಾವ ಕೆಲಸ ಬೇಕು ನೀವೇ ಆಳಿಸಿ. ನಾನೇ ಆರಿಸಿಕೊಳ್ಳುವುದಾ? ಸಣ್ಣ
ಹಾಗೆಂದು ಯಾವುದೇ ಕೆಲಸವನ್ನ ಮಾಡಲಿಕ್ಕೆ ಸಲ್ಲದವಳು ಅಂತ ಭಾವಿಸಬೇಡಿ. ಅಮ್ಮ, ನನಗೆ ಮಕ್ಕಳನ್ನು ಆಡಿಸುವುದು ಅಂದ್ರೆ ತುಂಬಾ ಇಷ್ಟ ಅಮ್ಮ. ಮಕ್ಕಳನ್ನ ಆಡಿಸುವುದೇ? ಹೌದು. ಯಾಕೆ ಗೊತ್ತುಂಟಾ? ಯಾಕೆ? ಮಕ್ಕಳನ್ನು ಹೇಗೆ ಸಾಕ್ಬೇಕು ಹಾಗೆ ಸಾಕ್ಬೇಕು. ಅತಿ ಮುದ್ದು ಮಾಡಿದ್ರೆ ತಲೆ ಮೇಲೆ ಹಾಕಿ ಬಿಟ್ಕೊಳ್ತಾರೆ. ಆದ್ರೆ ನಿಮ್ಮ ಮಗ ಹಾಗಲ್ಲ. ನಡ್ಕೊಂಡು ಹೋಗೋಣವಾ? ಅದು ಕೇಳಿದ್ದವ ಅಮ್ಮನಿಗೆ ಆಸಕ್ತಿ ಹೋಗ್ಬೋದಲ್ಲ. ನನಗೊಂದು ಸಂಶಯ ಉಂಟು. ಅಮ್ಮ ಎದುರಿನಲ್ಲಿ ಇರುವಾಗಲೇ ನಡ್ಕೊಂಡು ಹೋಗೋಣ. ನಿನಗೆ ಎತ್ಕೊಂಡು ಹೋಗ್ಲಿಕ್ಕೆ ಆಗೋದೊಂದು ಕೆಲಸ ಆಗಿದೆಲ್ಲ. ಖಂಡಿತವಾಗಿ ಎತ್ಕೊಂಡು ಹೋಗ್ತೇವೆ. ಒಮ್ಮೆ ಎತ್ಕೊಂಡು ನೋಡೋಣ. ಎತ್ತಿಕೊಂಡು ಆಯ್ತಲ್ಲ, ಒಂದು ಸ್ವಲ್ಪ ಹೊತ್ತು ಇಲ್ಲೇ ಅವರಿಗೆ ಅನುಮಾನದ ಸೊಂಟ ಹೊಸತಲ್ವಾ, ಹಾಗೆ ಅಭ್ಯಾಸ ಇಲ್ಲ. ಮಕ್ಕಳಿಗೆ ಅಭ್ಯಾಸ ಬೇಕಲ್ವಾ? ಅವನಿಗೆ ಸೊಂಟ ಹೊಸತಾಗಿರ್ಬೋದು, ನೀವು ಹಲವು ಮಕ್ಕಳನ್ನು ಎತ್ಕೊಂಡಿಲ್ಲ. ನನಗೂ ಹೊಸತಲ್ಲ. ನಾನು ತುಂಬಾ ಮಕ್ಕಳಿಗೆ ಇಲ್ಲಿ ನಿಂತ್ಕೊಂಡಿರ ಎತ್ಕೊಂಡು. ಇಲ್ಲಮ್ಮ, ನೀವು ಹೋಗಿ. ಜಾಗ್ರತೆ, ಎಲ್ಲಿಯಾದ್ರೂ ಅಮ್ಮನ ನೆನಪಾದ್ರೆ ಆದಷ್ಟು ಬೇಗ ಖಂಡಿತ ಮಲಾಯರನ್ನು ನೀನು ಹೇಳುದು ಬೇಡ, ನನಗೆ ಗೊತ್ತಿಲ್ಲ. ಹಾಗೆ ನಮ್ಮ ಮಕ್ಕಳಾದ್ಮೇಲೆ ಗಂಡನ ನೆನಪಿರುವುದಿಲ್ಲ ಅಂತ ಕೆಲವರಿಗೆ. ಕೃಷ್ಣ, ನೆನಪಾದಷ್ಟು ಬೇಗ ಬರ್ಬೇಕು ಮಗನೇ. ಇವಳನ್ನು ಹೇಳಿ ಕರ್ಕೊಂಡು ಬರ್ತಾಳೆ. ಜಾಗ್ರತೆ. ಏನು ಕರ್ತೇನು? ಇಲ್ಲ, ಕರೀಲಿಲ್ಲ. ನನಗೆ ಅಮ್ಮ ಅಂತ ಕಥ ಹಾಗಾಯ್ತು. ವಾಸವಾಗುವುದು ಪ್ರೀತಿಯಲ್ಲ ಮಗನ ಮೇಲೆ. ಯಾವುದಮ್ಮ? ಜಾಗ್ರತೆ. ಮತ್ತೆ ಅಮ್ಮ ಅಂತ ಕರ್ತವ್ಯ ಅಂತ ಬೊಡಿ ಬರ್ಬೇಡಿ ಮತ್ತೆ ಇನ್ನೊಮ್ಮೆ. ಚೆಂಡು ನಾನು ಬಿಸಾಡುವುದು ನೀನು ಬಿಟ್ಟುಬಿಡುವುದು, ಆಮೇಲೆ ನನ್ನ ಕೈಗೆ ಬಿಸಾಡಬೇಕಂತ ಅಲ್ಲಿ ನಿಲ್ಲಿಸ. ನನಗೆ ಕೈಗೆ ಕೊಡು ಪುಣ್ಯಾತ್ಮ, ಅಲ್ಲಿ ಬಿಸಾಡಿ ಎತ್ತಿಕೊಂಡು ಬರುವುದು ಯಾರು? ಸಾಕಪ್ಪ, ಈ ಮಕ್ಕಳ ಆಟ ಸಾಕು. ಮಕ್ಕಳು ಮಾಡೋ ಕೆಲಸಕ್ಕೆ ಮಗು ಆಟ ಸಾಕು. ನಿನಗ ಆಯಾಸವಾಯಿತು ಇಲ್ಲೂ ನನಗೊಂದು ಆಯಾಸವಾಗಿದೆ. ನಿನಗೆ ಆಯಾಸ ಆಯ್ತಾ? ಎಲ್ಲಿ ಜಾರಿ ಹೋಗುವುದಕ್ಕೆ
ಈ ಹಾಲು ಎಲ್ಲಿ ಸಿಗ್ತದೆ? ಸರಿ, ಕೈ ತೋರಿಸಿ. ಎಲ್ಲಿ? ಇಲ್ಲಿಯಾ? ಎಲ್ಲಿ? ನೀನು ತುಂಬಾ ದೊಡ್ಡವನಾಗಿದ್ದೀಯ, ನನ್ನ ಕಣ್ಣಿಗೆ ಹಾಗೆ ಕಾಣಿಸ್ತಾ ಇದ್ದಿ. ಈಗಲೂ ನೀನು ಮನೆಯಲ್ಲಿ ಅಮ್ಮನ ಹಾಲೇ ಕುಡಿಯುವುದಾ? ಹೌದಾ? ಯಶೋಧ ದೇವಿ, ಎಷ್ಟು ಪುಣ್ಯ ಮಾಡಿದ್ದೀಯ. ಈ ರಂಗನಿಗೆ ನಿತ್ಯವೂ ಸ್ತನ್ಯವನ್ನು ಉಳಿಸಬೇಕು ಅಂತಿದ್ರೆ ಜನ್ಮ ಜನ್ಮಾಂತರದ ಪುಣ್ಯವಿರಬೇಕು. ಆ ಒಂದು ಕ್ಷಣ ನನಗಾಗುತ್ತಾ ಇದೆ. ಮಗುವೆ, ಹಾಲು ಕುಡಿಸುವೆ, ಹಾಲು ಕುಡಿಸುತ್ತೇನೆ. ನನ್ನ ಈ ತನುವನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ. ಹೂವಿನಂತ ಮನಸ್ಸು ಎಂದು ಹೇಳಿಕೊಂಡಿರುವುದು ಮಾತ್ರ ಅಲ್ಲ ಕೃಷ್ಣ, ನಿನಗೆ ಹಾಲನ್ನು ಕುಡಿಸಿ ನಾನು ಸಂತೋಷ ಪಡ್ತೇನೆ. ಕುಡಿಬೇಕು ಅನಿತಾ? ಗಡಿಬಿಡಿ ಮಾಡಬೇಡಪ್ಪ. ನಿನ್ನ ಅಮ್ಮನ ಹಾಗೆ ನನಗೆ ಸ್ವಲ್ಪ ಕಷ್ಟ ಉಂಟು. ಅವರೊಬ್ಬರೇ ಕುಡಿಸುವುದಲ್ವ? ಇಲ್ಲ ಕುಡಿ.
ಮಲಯಾಳದಲ್ಲಿ ಕುಟ್ಟಿ ಕುಂಜಿ ಅಂತ ಹೇಳ್ತಾರೆ. ನಿಮಗೆ ಕನ್ನಡ ಬರುವುದಿಲ್ಲ ಸ್ವಾಮಿ. ಶಿಲ್ಪ ಶಿಲ್ಪ ನೀವು ಮಾತ್ರ ಬಂದಲ್ಲ, ಶಿಲ್ಪನನ್ನು ಕರ್ಕೊಂಡು ಬಂದಿದ್ದೀರಾ? ವರ್ಷ ವರ್ಷ ಲೇಷಂ ಲೇಷಂ ಶಿಲ್ಪ ಶಿಲ್ಪ ಸ್ವಲ್ಪ ಸ್ವಲ್ಪ ನಿಮಗೆ ಕನ್ನಡ ಬರ್ತದೆ. ಸರಿ, ಹಾಗೆ ನಾನು ಪರೀಕ್ಷೆ ಮಾಡ್ತೀನಿ, ಬೇಸರ ಮಾಡುದು ಬೇಡ. ಸ್ವಾಮಿ ನನ್ನ ಮಗ ನಾನು ಮಂತ್ರವಾದಿ ಅಲ್ವೋ? ನಾನು ಮಾತಾಡ, ನನ್ನ ಅಪ್ಪನು ಮಂತ್ರವಾದಿ, ನನ್ನ ಅಜ್ಜನು ಮಂತ್ರವಾದಿ, ನನ್ನ ಮಗನು ಮಂತ್ರವಾದಿ, ನಾನು ಮಂತ್ರವಾದಿ. 48 ದಿನ ತಣ್ಣೀರಲ್ಲಿ ಮುಳುಗಿದ ವ್ಯಕ್ತಿ ನಾನು, ಬೇಜಾರ ಮಾಡಬೇಡಿ. ಹೌದಾ? ನಾನು ಪರಿಹಾರ ಮಾಡ್ತದೆ. ಒಮ್ಮೆ ನೋಡಿ ಸ್ವಾಮಿ. ನಿಮ್ಮದು ಮಗನ ಹೆಸರೆಂದರು? ಕೃಷ್ಣ. ಹಾ, ರಂಗ. ಮಂಗ. ಮಂಗ ಅಲ್ಲ, ರಂಗ. ನೀವು ಬೇಜಾರ ಮಾಡಬೇಡಿ, ನಾನು ಮಂತ್ರವಾದಿ ಉಂಟಲ್ಲ. ನನ್ನ ಅಪ್ಪನು ಮಂತ್ರವಾದಿ, ಮಗನು ಮಂತ್ರವಾದಿ, ಅಜ್ಜನು ಮಂತ್ರವಾದಿ. 48 ದಿನ ತಣ್ಣೀರಲ್ಲಿ ಮುಳುಗಿದವು ನಲ್ಲೆವ ನಾನು. ಮತ್ತೆ ಬೇಕಾದ್ರೂ ಹೋಗಿ ಮುಳುಗಿ ಬೇಜಾರ ಮಾಡಬೇಡಿ. ನನ್ನ ಗುರುವಾಯೂರಪ್ಪ, ನನ್ನ ಭಗವತಿ ಅಮ್ಮೆ ಆದ್ರೆ ಅಶಿಕಣೆ. ನಾನು ಏನು ಮಗ ಯಾರು ಬಂದಿದ್ದಾರೆ ಅಂತ ನೋಡ್ಬೋದು. ನೀವು ಬೇಜಾರ ಮಾಡಿ, ಮೋನೆ ಮಗನೇ ಕೃಷ್ಣ, ನನ್ನದು ಪರಿಚಯ ಮಗ, ನಾನು ಮಂತ್ರವಾದಿ, ನನ್ನ ಅಪ್ಪನು ಮಂತ್ರವಾದಿ. ಬೇಡ ಎಂತದು ಬೇಡ, ನಾನಾದ್ರೂ ಮಾತಾಡ. ನನ್ನ ಮಗನಿಗೆ ಏನಾದ್ರೂ ಚಿಂತೆ ನಿಂತಿದೆ, ನಿಮ್ಗೆ ಬೇರೆ. ನನ್ನ ಗುರುವಾಯೂರಪ್ಪ ಎಂದದಮ್ಮ, ಏನಾಯ್ತು ಸ್ವಾಮಿ? ನಿಮ್ಮದು ಮಗ ವಿಷ ಬಂದಿದೆ. ಏನು ಬಂದಿದೆ? ಮಗನಿಗೆ ವಿಷ ಬಂದಿದೆ. ಸ್ವಾಮಿ ಏನು ಮಾಡುದು? ಕಣ್ಣು ಎಲ್ಲ ನೀರು ನೀರಾಗಿದೆ. ವಿಷ 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 ಬಂದಿದೆಯಾ? ವಿಷ ಬಂದಿದೆ. ಏನು ಮಾಡುದು ಸ್ವಾಮಿ? ನನ್ನ ಮಗನನ್ನು ಹೇಗಾದ್ರೂ ಬದುಕಿಸಿಕೊಡಿ. ನಾನು ಪರಿಹಾರ ಮಾಡ್ತೇನೆ. ನಾನು ಮಂತ್ರವಾದಿ ಅಲ್ವೋ? 48 ತಣ್ಣೀರಲ್ಲಿ ಮುಳುಗಿದವ. ನನ್ನ ಅಪ್ಪನು ಮಂತ್ರವಾದಿ, ಅಜ್ಜನು ಮಂತ್ರವಾದಿ, ಮಗನು ಮಂತ್ರವಾದಿ, ತಣ್ಣೀರಲ್ಲಿ ಮುಳುಗಿದವ. ಬೇಜಾರು ಮಾಡಬೇಡಿ, ಒಂದು ಪರಿಹಾರ ಮಾಡುವ. ಒಂದು ಭಸ್ಮ ಪ್ರಯೋಗ ಮಾಡ್ತದೆ. ಯಾರಿಗೆ? ನಿಮಗೆ ಅಲ್ಲ, ಇಲ್ಲಿ ಕೂದ ಪ್ರೇತ ವಿಷಾದಿಂದ ಅದು ಪರಿಹಾರ ಮಾಡಬೇಕಾಗ್ತದೆ. ಇದು ಎಂತದ್ದು ಗೊತ್ತಾಯ್ತಾ? ಇದು ಎಣ ಸುಟ್ಟ ಭಸ್ಮ. ಏನ? ಎಣ ಎಣ ಹೆಣ ಸುತ್ತ ಬರ್ತದೆ. ಶರಿಯ. ನೀವು ಬೇಸರ, ನಾನು ಪರಿಹಾರ ಮಾಡ್ತದೆ. ನಾನು ಮಂತ್ರವಾದಿ ಅಲ್ವೋ? 48 ತಣ್ಣೀರಲ್ಲಿ ಮುಳುಗಿದವ. ನನ್ನ ಅಜ್ಜನು ಮಂತ್ರವಾದಿ, ಮಗನು ಮಂತ್ರವಾದಿ. ಓ, 1ನೇ ಸೂರ್ಯಮ್ಮಾಯಿ, 2ನೇ ಚಂದ್ರಮ್ಮಾಯಿ, 3ನೇ ತ್ರಿಮೂರ್ತಿಮ್ಮಾಯಿ, 4ನೇ ಚತುರ್ಮುಖ ಬ್ರಹ್ಮಮ್ಮಾಯಿ, 5ನೇ ಪಂಚಮುಖ ರುದ್ರಮ್ಮಾಯಿ, 6ನೇ ಷಣ್ಮುಖಮ್ಮಾಯಿ, 7ನೇ ಸಪ್ತರ್ಷಿಮ್ಮಾಯಿ, 8ನೇ ಅಷ್ಟದಿಕ್ಪಾಲಕಮ್ಮಾಯಿ, 9 ನಾವು ಬ್ರಹ್ಮಮ್ಮಾಯಿ, 10 ಪರಬ್ರಹ್ಮಮ್ಮಾಯಿ. ಏನಾಯ್ತು ಸ್ವಾಮಿ? ಇರ್ಬೇಕಾಗಿತ್ತ? ಇದು ಇರುವೆಗೆ ಉಡಿಯಾಗಿದ್ದಲ್ಲ, ಅದು ಭಸ್ಮ ಪ್ರಯೋಗ ಮಾಡಿದ್ದು. ನೀವು ಬೇಜಾರು ಮಾಡಬೇಡಿ, ನಾನು ಉಂಟಲ್ಲ, ನಾನು ಪರಿಹಾರ ಮಾಡ್ತದೆ. 48 ತಣ್ಣೀರಲ್ಲಿ ಮುಳುಗಿದವಲ್ಲ, ನನ್ನ ಅಪ್ಪನ ಮಂತ್ರವಾದ. ಅಯ್ಯೋ ಸಾಕು ಸ್ವಾಮಿ. ಅದರದ್ದು ಬರೀ ಸೋಪು ಉಂಟಲ್ಲಿ. ಯಾವುದು? ಸೊಪ್ಪು ಸೊಪ್ಪು. ಯಾಕೆ? ಮರ ಮರ ಉಂಟು, ಅದರಲ್ಲಿ ನಮ್ಮದು ಮಲಯಾಳದಲ್ಲಿ ತೋಲು ತೋಲು ಅಂತ ಹೇಳ್ತಾರೆ. ಅದು ಸೊಪ್ಪು 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 ಅಲ್ಲಿ ಉಂಟಲ್ಲ. ನನ್ನ ಗುರುವಾಯೂರಪ್ಪ ಎಂದ ಭಗವತಿ ಅಮ್ಮೆ, ನೀವು ಬೇಜಾರು ಮಾಡಬೇಡಿ, ನಾನು ಪರಿಹಾರ ಮಾಡ್ತದೆ. ಪರಿಹಾರ ಮಾಡ್ತದೆ ಅಮ್ಮೆ. ಓ ಓ ಓ ಒಪ್ಪನಿಗಿದರು ಕರುಣಿಗರು, ಒಪ್ಪನಿಗಿದರು ಶೇಷತಪ್ಪಗೆ ಸಿಕ್ಕಂದಿಸಿದೆ, ಒಪ್ಪನಿಗಿದರು ಕರುಣಿಗಾಡಿದರು ಯಶೋದೆಯ ಪುಣ್ಯವನ್ನು ಅಂತೂ ಇಂತೂ ನನ್ನ ಮಗನನ್ನು ನಿಮ್ಮದು ಮಗನ ಕಿರಿಷ್ಟ. ಅದನ್ನು ಮುಟ್ಟಿದ್ದೇನೆ. ನಿಮ್ಮದು ಪರಿಹಾರ, ಮಗನದು ಪರಿಹಾರ ಆಯ್ತಲ್ಲ ಸ್ವಾಮಿ. ಒಳ್ಳೆಯ ಉಪಕಾರವನ್ನು ಮಾಡಿದ್ದೀರಿ. ನಮ್ಮದು ಎಂದೂ ಉಪಕಾರ ದೇವರ ಸೇವೆ. ನಮ್ಮ ಅರಮನೆಗೆ ಒಂದು ಯಾರಾದ್ರೂ ಕಷ್ಟದಲ್ಲಿರುವಾಗ ಉಪಕಾರ ಮಾಡಿದ್ರೆ ಅವ್ರಿಗೆ ಏನಾದ್ರೂ ಕೊಡುವವರು ನಾವು. ನಮ್ಮದು ಏನು ಬೇಡ. ಅಷ್ಟು ಉಪಕಾರ ಮಾಡಿದ ನಿಮ್ಮನ್ನು ನಾವು ಸುಮ್ಮನೆ ಬಿಡುವುದಿಲ್ಲ. ಹೊಡಿತೀರ ಹೊಡೆಯುವುದಿಲ್ಲ ಸ್ವಾಮಿ. ನಿಮ್ಗೆ ಏನು ಬೇಕು ಅಂತ ಹೇಳಿ ಕೊಡ್ತೇವೆ. ನಮ್ಮದಕ್ಕೆ ಏನು ಬೇಡ. ಸ್ವಲ್ಪ ಬೆತ್ತ ಹೊಡಿ. ಬೆತ್ತ ಬೆತ್ತ ಹೊಡೆಯುತ್ತ ಹೊಡಿಯುವುದಲ್ಲ, ಅನ್ನ ಹಾಕುವ ಬೆತ್ತ. ಭತ್ತ. ಆ ಭತ್ತ ಸ್ವಲ್ಪ ನನಗೆ ಸೇರ್ತಿ ಕುಡಿ. ಆ ದುರಭ್ಯಾಸ. ಅದು ದುರಭ್ಯಾಸ ಅಲ್ಲ, ಮತ್ತೆ? ನಮ್ಮ ಶಾಸ್ತ್ರವೇ ಹೇಳ್ತದೆ. ಏನ್ ಹೇಳ್ತದೆ? ಚೋರು ಕಾಮರ ಕಂಜಿ ಪಿತ್ತಂ ಕಳ್ಳು ನಲ್ಲದು ಕುಳ್ಳುವ. ಓಹೋ, ನನಗೊಂದು ಅರ್ಥ ಆಗ್ಲಿಲ್ಲ. ನಿಮಗೆ ಅರ್ಥ ಆಗಿದೆ, ನನಗೆ ಅರ್ಥ ಆಗಿದೆ. ಆಗ ನಾನು ಬಂದ ಬೇರೆ ಕೆಲಸ ಉಂಟು. ಕೆಲಸ ಉಂಟು, ಹೌದು. ಒಂದು ವೇಳೆ ಇಂತಹ ಸಮಸ್ಯೆ ಇನ್ನೊಮ್ಮೆ ಬಂದ್ರೆ ಇದು ಪರಿಹಾರ ಆಗಬೇಕಂತ ನಿಮ್ಮ ಅದಕ್ಕೆ ಕೆಲಸ ಮಾಡುವ. ಇದರಲ್ಲಿ ನಮ್ಮದು ವಿಲಾಸ ಉಂಟು. ಅದು ಕೇರಳ. ಮೊದಲು 0 ಹಾಕಬೇಕು. 5, 4, 3, 2, 1, 0, 6. 5